ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸೆ ನೇರ ಫೋನ್ ಇನ್ ಕಾರ್ಯಕ್ರಮ ನಡೆಯಿತು. ಎಸ್ವಿವೈಎಂನ ಜೀವನಾಧಾರ ಆಯ್ಕೆಗಳು ಮತ್ತು ಸಮನ್ವಯತೆಯ ಸಂಯೋಜಕಿ ಮಮತಾ ಅವರು ಮಾತನಾಡಿ, ವಿಶೇಷ ಚೇತನರನ್ನು ಸಬಲೀಕರಣಗೊಳಿಸುವ ಸಲುವಾಗಿ ತರಬೇತಿ ಮಾಡಲಾಗುತ್ತಿದೆ. ಎಚ್ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದಲ್ಲಿ ತರಬೇತಿ ನಡೆಸಲಾಗುತ್ತಿದೆ. ಒಟ್ಟು 3 ರೀತಿಯಲ್ಲಿ ವಿಶೇಷ ಚೇತನರಿಗೆ ವೃತ್ತಿಪರ ತರಬೇತಿಯನ್ನು ನೀಡಲಾಗುತ್ತಿದೆ. ವಿಶೇಷ ಚೇತನರು ಈ ತರಬೇತಿಯನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಮುಂದಾಗಬೇಕು ಎಂದು ಮನವಿ ಮಾಡಿಕೊಂಡರು. ಇದೇ ವೇಳೆ ಸಿಸಿಎಸ್ಟಿ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಎಂಪಿ ರಮೇಶ್, ವಿಆರ್ಎಲ್ಸಿ ವ್ಯವಸ್ಥಾಪಕ ಪಿಡಿ ನಾಯಕ್ ಹಾಗೂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ವ್ಯವಸ್ಥಾಪಕ ನಿಂಗರಾಜು ಹಾಗೂ ಇನ್ನಿತರರು ಇದ್ದರು. ಅಭಿವೃದ್ಧಿ ಅಥವಾ ಬಲವರ್ತನೆ ಆಗಬೇಕಂದ್ರೆ ಈ ಸಂಘಗಳ ಬಲವರ್ತನೆ ಕೂಡ ಬಹಳ ಮುಖ್ಯ. ಹಾಗಾಗಿ ಈಗ ಪ್ರಸ್ತುತ ಈ ಒಂದು ವಿಶೇಷ ಚೇತನರ ಒಂದು ಬಲವರ್ತನೆಗೆ ಆ ಒಂದು ಸಂಘಗಳ ಒಂದು ಅಭಿವೃದ್ಧಿ ಹೇಗಾಗ್ತಾ ಇದೆ? ನಮಸ್ಕಾರ. ನೋಡಿ, ವಿಶೇಷ ಚೇತನರ ಒಂದು ಬಲವರ್ತನೆ ಆಗಬೇಕು ಅಂತಂದರೆ ನಾವು ಮನಗಂಡಂಥದ್ದು ಎಲ್ಲರನ್ನೂ ಒಗ್ಗೂಡಿಸ್ಬೇಕು. ಆ ಒಂದು ಒಗ್ಗೂಡಿಕೆಯಲ್ಲಿ ಬಹಳಷ್ಟು ಸಫಲತೆಯನ್ನು ಕಂಡಿರ್ತಕ್ಕಂಥದ್ದು. ನಮ್ಮ ಇಡೀ ಮೈಸೂರು ಜಿಲ್ಲೆಯಲ್ಲಿ 250ಕ್ಕೂ ಹೆಚ್ಚು ಸಂಘಗಳನ್ನು ಒಂದು ಕ್ರಿಯೇಟ್ ಮಾಡಿದ್ವಿ. ಅವರು ಸಂಘಗಳಲ್ಲಿ ಉಳಿತಾಯವನ್ನು ಮಾಡಿಕೊಂಡು ಉಳಿತಾಯದ ಆಧಾರದ ಮೇಲೆ ಅವರು ಬರ್ತಕ್ಕಂಥ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಅವರು ಒಂದು ಸೇವಿಂಗ್ಸ್ ಅನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಉಳಿತಾಯದ ಬ್ಯಾಂಕಲ್ಲಿ ಲಿಂಕೇಜ್ ಅನ್ನ ತಗೋತಾರೆ. ಬ್ಯಾಂಕೇಜ್ ಲಿಂಕೇಜ್ ಆಗೋಕ್ಕೂ ಮೊದಲು ಕೆಲವು ಅವ್ರಿಗೆ ಸಮಸ್ಯೆಗಳಿತ್ತು ಅಂತಂದ್ರೆ, ಅಭಿವೃದ್ಧಿಗೆ ಏನಾದರೂ ಹಣಕಾಸು ಆರ್ಥಿಕ ಸಮಸ್ಯೆ ಬಂತು ಅಂತಂದ್ರೆ ಅವರು ನಮ್ಮ ಇಂಟರ್ನಲ್ ಲೋನ್ ಅಂತ ತಗೋಬಹುದು. ಇಂಟರ್ನಲ್ ಲೋನ್ ತಗೊಂಡು ಅವರು ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು ಮತ್ತು ಬ್ಯಾಂಕಿನಿಂದ ಸಹ ಅವರು ಇದು ಮಾಡ್ತಾರೆ. ನಾವು ಅದೇ ರೀತಿ ಅವರ ಒಂದು ಬಲವರ್ಧನೆ, ಅವ್ರಿಗೆ ಯಾವ ತರ ಸಂಘಗಳನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು, ಸ್ವಸಹಾಯ ಸಂಘ ಅಂತಾನೆ ನಾವು ಮಾಡಿರೋದು ವಿಶೇಷ ಚೇತನರ ಸ್ವಸಹಾಯ ಸಂಘ. ಅದರಿಂದ ಮುಂದೆ ಅವರು ದೇವರ ಹೆಸರುಗಳನ್ನ, ಅವರ ಗ್ರಾಮದ ಹೆಸರುಗಳನ್ನ, ಅವರ ಒಂದು ದೇವರ ನಾಮದ ಮುಖಾಂತರ ಅವರು ಸಂಘಗಳನ್ನ ರಚನೆ ಮಾಡಿಕೊಂಡು ಅವರು ನಡೆಸ್ಕೊಂಡು ಹೋಗ್ತಾರೆ. ಅವರೇ ಆಗಿದ್ದು ಅವರೇ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಆ ಒಂದು ಇದರಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಅವರಿಗೆ ಒಂದು ತರಬೇತಿಗಳನ್ನ ಹಮ್ಮಿಕೊಳ್ಬೇಕು. ಆ ತರಬೇತಿಯಲ್ಲಿ ಮೊದಲನೇದಾಗಿ ಬುಕ್ ರೈಟಿಂಗ್. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.